ನಮಸ್ಕಾರ ವೀಕ್ಷಕರೇ, ಇದು ನಡೆಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೂರಿಚ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೂರಿಚ್ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆಯೇ ಸ್ಪೆಷಲ್ ಆಗಿ ಇವತ್ತು ನಮ್ಮ ಜೊತೆ ಸುಜಾತಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಡುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಹುಷಾರಿದ್ದೀರಲ್ಲ? ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ ಇವತ್ತು? ನಾನೊಂದು ಕಲ್ತಪ್ಪ ಅಂತ, ತುಳುನಾಡ ಸ್ಪೆಷಲ್ ಕಲ್ತಪ್ಪ. ಓಕೆ, ಯಾವ ಹೋಟೆಲ್ಗೆ ಹೋದರೂ ಸಿಗುತ್ತೆ ಕಲ್ತಪ್ಪ ಅಲ್ಲ? ಕಲ್ತಪ್ಪ ಅಂತ ಹೇಳಿದರೆ ಎಲ್ಲರಿಗೂ ಫೇಮಸ್ ಈ ಕಡೆ ಎಲ್ಲ. ಓಕೆ, ಒಂದು ಕಲ್ತಪ್ಪ, ಮತ್ತೊಂದು ಇದು ಹಲಸಿನಕಾಯಿ ಉಪ್ಪಿಗೆ ಹಾಕಿದ್ದು. ಹಾಂ, ಅದರದ್ದು ಪೋಡಿಯಾ? ಉಪ್ಪಿಗೆ ಹಾಕಿಕ್ಕಿದ್ರೆ ನೀವು ಹಾಗಾದರೆ ಈಗ ನಿಮ್ಮ ಮನೆಯಲ್ಲೆಲ್ಲ ಬಂದರೆ ಉಪ್ಪಿಗೆ ಹಾಕಿಸಿದ ಹಲಸಿನಕಾಯಿ ಎಲ್ಲ ರೆಡಿ ಇರ್ತದೆ. ಓಕೆ, ಹಲಸಿನಕಾಯಿಯ ಉಪ್ಪಿಗೆ ಹಾಕಿಟ್ಟ ಹಲಸಿನಕಾಯಿಯ ಪೋಡಿ ಅಲ್ಲ? ಓಕೆ, ಎರಡನ್ನು ಅಡುಗೆ ಮಾಡಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಓಕೆ ಎಸ್ ಮ್ಯಾಮ್. ಈಗ ಫಸ್ಟಿಗೆ ಯಾವುದು ಮಾಡ್ತಾಯಿದ್ರು? ಅಕ್ಕಿ ಎಲ್ಲ ಕಾಣ್ತುಂಟು. ಕಲ್ತಪ್ಪ ಅನ್ನ ಅಂತ ಹೇಳಿದ್ರೆ ಅಕ್ಕಿಯಲ್ಲೇ ಮಾಡೋದಲ್ಲ? ಹೌದು. ನೀವು ಅಕ್ಕಿಯನ್ನು ಈಗ ರುಬ್ಬಿ ಬಂದ ಮಾಡ್ಕೊಳ್ಬೇಕಲ್ಲ? ಹಾಗಾದರೆ ಫಸ್ಟಿಗೆ ನಿಮಗೆ ಈಗ ಏನು ಮಿಕ್ಸಿ ಬೇಕಲ್ಲ? ಮಿಕ್ಸಿ ಬೇಕು. ಅಕ್ಕಿ ನೆನೆ ಹಾಕಿಟ್ಟ? ನೆನೆ ಹಾಕಿ. ಓಕೆ, ಒಂದು 2-3 ಗಂಟೆ ನೆನೆಸ್ಬೇಕು. 2-3. ಓಕೆ, ನಾವು ರುಬ್ಲಿಕ್ಕೆ ಸ್ವಲ್ಪ ಜಾಸ್ತಿ ನೆನೆ ಹಾಕಿಡ್ಬೇಕು. ಹೌದು. ಅಕ್ಕಿ ಬೆಳ್ತಿಗೆ ಅಕ್ಕಿ. ಓಕೆ, ಕಲ್ತಪ್ಪ ಯಾವಾಗಲೂ ಬೆಳ್ತಿಗೆ ಅಕ್ಕಿ ಎಲ್ಲ ಮಾಡೋದಲ್ಲ? ಹೌದು. ಬೇರೆ ಇನ್ನೊಂದಲ್ಲಿ ಕುಚ್ಚಲಕ್ಕಿ ಮಾಡ್ತಾರಾ? ಇಲ್ಲ, ಕೆಲವರು ಮಾಡ್ತಾರಂತೆ, ನನಗೆ ಗೊತ್ತಿಲ್ಲ. ನಾನು ಇದರಲ್ಲೇ ಮಾಡೋದು. ಬೆಳ್ತಿಗೆ ಏನು ಮಾಡೋದಲ್ಲ? ಅದೇ ನೀವು ಅಂದರೆ ಈಗ ಬೆಲ್ಲ ಕಾಣ್ತುಂಟು ಅಂದರೆ ಸ್ವಲ್ಪ ಸ್ವೀಟ್ ಆಗಿ ಮಾಡ್ತಾಯಿದ್ದೀರಾ? ಸ್ವೀಟಲ್ಲಿ ಮಾಡೋದು. ಓಕೆ, ಸ್ವಲ್ಪ ಉಪ್ಪು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ನೀವು ಆ ಮನೆಯಲ್ಲೆಲ್ಲ ಅಡಿಗೆ ಸ್ಪೀಡ್ ಮಾಡೋದಾ? ಹೌದು. ನೀವು ಹಾಕುವಾಗ ಸ್ಪೀಡ್ ಬರ್ತದೆ. ಸ್ವಲ್ಪ ಏಲಕ್ಕಿ ಅಲ್ಲ, ನೀರು ಬೇಕಲ್ಲ? ಸಾಕು, ಮತ್ತೆ ಬೇಕಾದ್ರೆ ಹಾಕುವ. ಇಷ್ಟನ್ನ ಈಗ ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಮತ್ತೆ ಅನ್ನ ಹಾಕ್ಲಿಕ್ಕೆ ಉಂಟು ಅದಕ್ಕೆ. ಹಾಂ, ಆಮೇಲೆ ಅನ್ನ ಹಾಕ್ಲಿಕ್ಕೆ. ಓಕೆ, ಸ್ವಲ್ಪ ರುಬ್ಬಿ ಆದ ಮೇಲೆ ಅನ್ನ ಹಾಕೋದು. ಓಕೆ, ಈಗ ಅನ್ನ ಹಾಕ್ಲಿಕ್ಕೆ ಉಂಟಲ್ಲ? ಈಗ ಗಟ್ಟಿಯಾಗಿ ಕಡ್ಕೊಳ್ಬೇಕಾ ಹೇಗೆ? ಅಲ್ಲ, ಸ್ವಲ್ಪ ನೀರು ಮಾಡಬೇಕು. ಮತ್ತೆ ಬೆಲ್ಲದ ಪಾಕ ಮಾಡಿ ನೀರು ಹಾಕ್ಲಿಕ್ಕೆ ಉಂಟು. ಒಂದು ಹಿಡಿ ಅನ್ನ. ಯಾವ್ದು ಅನ್ನ ಸಾಕ್ತದೆ? ಸ್ವಲ್ಪ ಹಾಕಿ ಸಾಕು. ನುಣ್ಣಗೆ ರುಬ್ಬಬೇಕು. ಹಾಂ, ಓಕೆ. ನೀವು ಯಾವುದು ಅನ್ನ ಅಂತ ಹೇಳಿದ್ರೆ ಈಗ ಬೆಳ್ತಿಗೆ ಸಾಕ್ತದೆ, ಉಚ್ಚಲಕ್ಕಿ ಸಹ. ನಾರ್ಮಲಾಗಿ ಎಲ್ಲರೂ ಹಾಕೋದು ಕುಚ್ಚಲಕ್ಕಿ ಅನ್ನ ರೆಡಿ ಇರುತ್ತೆ, ಬೆಂದಿರುತ್ತೆ, ಮನೆಯಲ್ಲಿ ಇರುತ್ತಲ್ಲ, ಅದನ್ನೇ ಹಾಕ್ತಾರೆ. ಓಕೆ, ಓಕೆ, ಆಲ್ಮೋಸ್ಟ್ ಆಗುತ್ತಲ್ಲ? ನೀವು ಏಲಕ್ಕಿ ಹಾಕಿದ ಕಾರಣ ಏಲಕ್ಕಿ ಪರಿಮಳ ಕೂಡ ಬರ್ತುಂಟಲ್ಲ? ಸ್ವಲ್ಪ ನೀರು ಬೇಕಾ? ಸಾಕು. ನಿಮಗೆ ಈ ಕಡಿಯುವ ಕಲ್ಲಲ್ಲೆಲ್ಲ ಕಡ್ದು ಅಭ್ಯಾಸ ಉಂಟಾ ಅಂತಲ್ಲ? ನೀವು ಅದನ್ನು ಕ್ಲೀನ್ ಮಾಡುವಾಗ ನಂಗೆ ಗೊತ್ತಾಯ್ತು ನೋಡಿ. ಮುಂಚೆ, ಈಗಿಲ್ಲ. ನನಗೆ ಒಂದು ಬೌಲ್ ಬೇಕು, ಬೆಲ್ಲ ಕರಗಿಸಲಿಕ್ಕೆ. ಓಕೆ, ಹಾಗಾದರೆ ಒಲೆ ಒರೆಸ್ಕೊಳ್ಬೇಕಲ್ಲ? ಎಸ್, ಒಂದು ಬೌಲ್ ಬೆಲ್ಲ. ಇಷ್ಟು ಬೇಕಾಗುತ್ತಾ ಬೆಲ್ಲ? ಓಕೆ, ಅಂದರೆ ಸ್ವೀಟ್ ಆಗೇ ಇರುತ್ತಲ್ಲ? ನೀರು. ಈಗ ಬೆಲ್ಲ ಅಂತೂ ಕರೆಕ್ಟಾಗಿ ಪಾಕ ಆಗಬೇಕಲ್ಲ? ಕರೆಕ್ಟಾಗಿ ನೀರಾಗಬೇಕಾ ಹೇಗೆ? ಕರಗಿ ನೀರಾಗಬೇಕು ಅಷ್ಟೇ. ಅಷ್ಟಲ್ಲ, ಏನು ಪಾಕ ಏನು ಬರಬೇಕು? ಇಲ್ಲ. ಓಕೆ, ಆಮೇಲೆ ಡೈರೆಕ್ಟ್ ನಮ್ಮ ಏನು ಅಕ್ಕಿಯ ಬಂದವನ್ನ ಹಾಕೋದಾ? ಅದಕ್ಕೆ ಇದನ್ನು ಹಾಕೋದು. ಓಕೆ, ಹಿಟ್ಟಿಗೆ ಬಿಸಿ ನೀರನ್ನು ಹಾಕೋದು, ಬೆಲ್ಲದ ನೀರು. ಹಿಟ್ಟಿಗೆ ಹಾಕೊಳ್ಳೋದು? ಹಿಟ್ಟಿಗೆ ಹಾಕೋದು. ಮತ್ತೆ ಸ್ವಲ್ಪ ನಾನು ಅಂದ್ಕೊಂಡು ನೋಡಿ ಇದಕ್ಕೆ ಹಾಕಿ. ಇಲ್ಲ. ನೀವು ಅಂದ್ಕೊಂಡ್ರಲ್ಲ ಇವನಿಗೆ ಕಲ್ತಾ ಬಂದಿಲ್ಲ ಎಂತಂದು ಗೊತ್ತಿಲ್ಲ ಅಂತೇಳಿ. ಓಕೆ, ಎಸ್ ಮ್ಯಾಮ್. ನೀವು ಎಷ್ಟಲ್ಲ ಈಗ ನಮ್ಮ ರುಚಿಗೆ ಬರೋದು? ಎರಡನೇ ಸಲನಾ? ಎರಡನೇ ಸಲ. ಹೇಗೆ ಎರಡನೇ ಸಲ ಬಂದಾಗ ನಿಮಗೆ ಫ್ರೀ ಆಗ್ತುಂಟಾ ಅಥವಾ ಹೇಗೆ ಅನ್ನಿಸ್ತುಂಟು? ಸ್ವಲ್ಪ ಫ್ರೀ ಉಂಟು. ಫಸ್ಟ್ ಟೈಮ್ ಬಂದಾಗ ಸ್ವಲ್ಪ ಏನು ಭಯ ಇತ್ತಾ? ಓಕೆ, ಅಡಿಗೆ ಮನೆಗೆ ಬಂದಾಗ ಆಗ ಸೇಮ್ ಅಲ್ಲ? ಅಡಿಗೆ ರೂಮ್ ನಿಮ್ಮ ಮನೆಯಲ್ಲೆಲ್ಲ ಹೇಗಿರುತ್ತೆ? ಜನ ಹೊಸತ್ತಲ್ಲ? ಹೊಸ ಅಡಿಗೆ ಮನೆಯಲ್ಲಿ ನಾವು ಒಬ್ಬನೇ ಇರೋದು. ಹೌದು, ಮತ್ತೆ ತಿನ್ನೋದು ಮಾಡೋದಲ್ಲ. ಇಲ್ಲಿ ಎಲ್ಲರನ್ನು ನೋಡುವಾಗ ಸ್ವಲ್ಪ ಇದಾಗ್ತದೆ. ಕಲ್ತಪ್ಪಕ್ಕೆ ಆ್ಯಕ್ಚುಲಿ ಬೆಲ್ಲನೇ ಹಾಕೋದಾ? ಸಕ್ಕರೆ ಸ್ವೀಟಿಗೆ ಬೆಲ್ಲನೇ ಹಾಕೋದು ಮಾಮೂಲಿ.
ಸಕ್ಕರೆ ಅಷ್ಟು ಒಳ್ಳೆದಲ್ಲ ಹಾಂ ಮತ್ತೆ ಹ್ಞೂ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಬೆಲ್ಲ ಹೌದು, ಹಾಕಿದ್ರೆ ಎಲ್ಲ ಹಾಂ. ಕೆಂಪಾಗಿ. ನೀವು ಉಪ್ಪು ಅದಕ್ಕೆ ಹಾಕೊಂಡಿದ್ರಾ ಹೇಗೆ? ಹೌದು, ಉಪ್ಪು ಹಾಕಿದೆ. ಉಪ್ಪು ಮತ್ತು ಏಲಕ್ಕಿ ಹಾಕಿ ಏಲಕ್ಕಿ, ರುಬ್ಬಿದ್ದು ಹೌದು. ಅನ್ನ. ಹಾಂ ಅದೇ ಬೆಲ್ಲದ ಪರಿಮಳ ಚೆನ್ನಾಗಿ ಬರ್ತುಂಟಲ್ಲ. ಹೌದು, ಇದು ಸ್ವಲ್ಪ ಏನು ಸ್ಮೂತ್ ಆಗಿರುತ್ತೆ ಅಂತಲ್ಲ Smooth ಆಗಿರ್ತದೆ. ತಿನ್ನುವಾಗ. ಹೌದು ಒಳಗೆ ಪದರ ಪದರ ಆಗಿರ್ತದೆ. ಪದರದಾಗಿ, ಹೌದು ನೋಡಲಿಕ್ಕೆ ಕೇಕ್ ಆಗಿರ್ತದೆ, ಕೇಕ್ ಥರ ಇರುತ್ತೆ. ಹೌದು ಮತ್ತೆ ಕಟ್ ಮಾಡಿದರೆ ಆಯ್ತು. ಹಾಂ ಚೆನ್ನಾಗಿರುತ್ತೆ. ಹೌದು ಹಾಗೆ ಒಂದು ಲೋಟದಲ್ಲಿ ಟೀಯು, ಇದು ಏನು ಕಲ್ತಪ್ಪ. ಕಲ್ತ ಅದಕ್ಕೆ ಬೇರೆ ಏನು ಚಟ್ನಿ ಗಿಟ್ನಿ ಏನು ಬೇಕು ಅಂತಿಲ್ಲ. ಇಲ್ಲ, ಸ್ವೀಟ್ ಇರ್ತದಲ್ಲ, Sweet ಇರುತ್ತೆ, ಹೌದು. ಮತ್ತೆ ತೆಂಗಿನಕಾಯಿ, ತೆಂಗಿನಕಾಯಿ, ಹಾಂ ಈರುಳ್ಳಿ ಎಲ್ಲ ಇರ್ತದೆ. ಹೌದು ಅದೇ ಅದೇ ಸಾಕು, ಸಾಕೌದಾ? ಆಫ್ ಮಾಡೋದಾ? ಆಫ್ ಮಾಡಿ. ಓಕೆ ಬೆಲ್ಲದ ನನಗೆ ಸ್ವಲ್ಪ ನೀರು ಕೊಡಿ, ಇದು ಸ್ವಲ್ಪ ನೀರು ಮಾಡಬೇಕು. ಓಕೆ ಜಾಸ್ತಿ ನೀರು ಬಳಸ್ತೀರಾ? ಸ್ವಲ್ಪ ಹ್ಞೂ ಸಾಕೌದಾ? ಸ್ಪೂನು, ಹ್ಞೂ ಒಂದು ಹಾಫ್ ಟೀ ಸ್ಪೂನು ಬೇಕಿಂಗ್ ಸೋಡಾ ಹಾಕಬೇಕು. ಬೇಕಿಂಗ್ ಸೋಡಾ ಹಾಕೋಣ. ಓಕೆ ಸ್ವಲ್ಪ ಏನು ಉಬ್ಬಿ ಬರಲಿ ಅಂತೀವಿ. ಉಬ್ಬಿ ಬರಲಿಕ್ಕೆ. ಓಕೆ ಆದರೆ ಇನ್ನು ನೆಕ್ಸ್ಟ್ ನೀವು ಇದನ್ನು ಕುಕ್ಕರಲ್ಲಿ ಮಾಡ್ತೀರಾ? ಹೌದು. ಹಾಂ ಹಾಗೂ ಮಾಡ್ತಾರಲ್ಲ ಈಗ, ಹಾಕೋದಾ? ಹಾಂ, ಡೈರೆಕ್ಟ್ ಬಣಲೆ ಕೂಡ ಹಾಕ್ತಾರಲ್ಲ ಸ್ವಲ್ಪ. ಹೌದೌದು, ಅದು ಅದು ಬೇರೆ ಒಲೆಯಲ್ಲಿ ಆದರೆ ಒಳ್ಳೆ ಆಗ್ತದೆ ಅದು. ಹಾಕ್ತಾರಾ? ಹಾಕಿ ಹಾಕಿ. ಈ ಥರ ಸೋಸಿಕೊಂಡ್ರೆ ಸ್ವಲ್ಪ ಏನು ಅದರ ಕಸ ಇದ್ದರೆ ಹೋಗ್ತದಲ್ಲ. ಬೆಲ್ಲದಲ್ಲಿ. ಹೌದು ಕಬ್ಬಿನ ನಾರೆಲ್ಲ ಇದ್ದರೆ ಹೋಗ್ತದೆ. ಈಗ ಈ ಥರ ಇದ್ದರೆ ಆಯ್ತು. ಆದರೂ ಗೊತ್ತಾಗಲ್ಲ, ಬಟ್ ಬೇಯುವಾಗ ಕರೆಕ್ಟ್ ಬರುತ್ತಲ್ಲ. ಎಸ್ ಅಷ್ಟು ನೀರು ಹಾಕಬೇಕಾಗುತ್ತಾ? ಹಾಂ, ಪಾಕ ಇಷ್ಟು ಇರಬೇಕು. ಅಷ್ಟು ಬೇಕಾಗುತ್ತೆ. ಓಕೆ ಇನ್ನು ಕುಕ್ಕರಿಗೆ ಕುಕ್ಕರ್ ಇಡೋದಾ? ಓಕೆ ಹಾಗಾದರೆ ಫಸ್ಟ್ ಸಿಮ್ಮಲ್ಲಿ ಇರಲಿ, ಆ ಸಿಮ್ಮಲ್ಲೇ ಮಾಡೋದು. ಸುಮ್ಮನೆ ನೋಡೋದಲ್ಲ. ಓಕೆ ನಿಮ್ಮ ಮನೆಯಲ್ಲೆಲ್ಲ ಒಲೆ ನೀವೇ ಉರಿಸಿದ ಹೇಗೆ ಬೆಳಿಗ್ಗೆ? ನಾನೇ. ನೀವೇ? ಓಕೆ ಎಷ್ಟು ಜನ ಇದ್ದಾರೆ ಮನೆಯಲ್ಲಿ? ನಾವು 3 ಜನ. 3 ಜನ. ಚಿಕ್ಕ ಸಂಸಾರ? ಚಿಕ್ಕ ಸಂಸಾರ, ಮಗ ಸೊಸೆ ಹಾಂ. ನಾನು. ಸೊಸೆ ಎಲ್ಲ ಅಡುಗೆ ಎಲ್ಲ ಹಾಗೆ ಹೆಲ್ಪ್ ಮಾಡೋದಲ್ಲ? ಬರ್ತಾಳೆ, ಹೌದು ಕೆಲಸಕ್ಕೆ ಹೋಗ್ತಾಳೆ. ಕೆಲಸಕ್ಕೆ ಹೋಗ್ತಾರೆ, ಹಾಗಾಗಿ ಸ್ವಲ್ಪ ನೀವು ಜಾಸ್ತಿ ಅಡುಗೆ ಮಾಡ್ತಿದ್ರೆ ಕಾಣುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಹಾಕಿ. ಪರಿಮಳಕ್ಕೆ. ಓಕೆ ನಾವು ತುಪ್ಪ ಅಂತ ಬಂದಾಗ ಕೇಸಿಯವರ ಶುದ್ಧ ಹಸುವಿನ ತುಪ್ಪ ಆಗ್ತದೆ. ಸಾಕಾ? ಸ್ವಲ್ಪ ಸಾಕು, ಇನ್ನು ಸ್ವಲ್ಪ ಎಣ್ಣೆ ಹಾಕ್ತೇನೆ. ಹಾಂ ಓಕೆ. ಆಯಿಲ್ ಅಂತ ಬಂದಾಗ ನಡೆಲ್ ಅವರ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಎರಡು ಕೂಡ ಮಿಕ್ಸ್ ಆಗ್ತಿದ್ದೀರಲ್ಲ, ತುಪ್ಪ ಮತ್ತು ಆಯಿಲ್. ಹಾಂ ನೀವು ಅಂದರೆ ಇದು ತೆಂಗಿನಕಾಯಿ ಕೊಬ್ಬರಿ. ನೀರಿದ್ದರೆ ಸಹ ಆಗ್ತದೆ, ಕೊಬ್ಬರಿ ಸಹ ಆಗ್ತದೆ. ಕೊಬ್ಬರಿ ಆದರೆ ಒಳ್ಳೆ ಆಗ್ತದೆ. ಚೆನ್ನಾಗಿ. ಹೌದು ಇದು ಗೋಡಂಬಿ ಥರ ಬರುತ್ತೆ ಅಂತಲ್ಲ ಟೇಸ್ಟು. ಹಾಗಾಗಿ ಕೊಬ್ಬರಿ ಇದ್ರೇ ಒಳ್ಳೇದಲ್ಲ. ಅದೇ ಕೊಬ್ಬರಿ ಮತ್ತು ಬೆಲ್ಲ ಹಾಕಿ ತಿನ್ನೋದೆಲ್ಲ ಉಂಟು. ನೀವು ತಿಂತಿದ್ದೀರಾ? ಚಿಕ್ಕದಿರುವಾಗೆಲ್ಲ ತಿಂತ ಇದ್ದೀರಾ? ಇಲ್ಲ, ಸ್ಪೂನ್ ಇಲ್ಲ ಅಂತ ಹೇಳ್ತಿದ್ದೀರಿ ನೀವು. ಈ ಕೊಬ್ಬರಿ ಬೆಲ್ಲ ಎಲ್ಲ ಹಾಕಿ ತಿನ್ನೋದು ಅದೆಲ್ಲ ಅದು ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ಲ. ಸೂಪರ್ ಆಗ್ತದೆ ನೋಡಿ. ಹಾಂ ಇದನ್ನು ಮೊದಲೇ ಹೀಗೆ ಫ್ರೈ ಮಾಡ್ಕೊಳ್ಳೋದು? ಹಾಂ, ಫ್ರೈ ಮಾಡಿ ಸ್ವಲ್ಪ ತೆಗೆದಿಡಬೇಕು ಹ್ಞೂ ಮೇಲೆ ಹಾಕಲಿಕ್ಕೆ. ಹಾಂ ಓಕೆ ಓಕೆ. ಹಾಂ ಇದನ್ನು ಮೇಲ್ಗಡೆ ಹಾಕೊಳ್ಳೋದು? ಹಾಂ. ಓಕೆ. ಕೊಬ್ಬರಿ ಇಷ್ಟು ಬೇಯಬೇಕಾ? ಒಳ್ಳೆ ಇದಾಗ್ತದೆ, ಕಲರ್ ಚೇಂಜ್ ಮಾಡಿ. ಕಲರ್ ಚೇಂಜ್ ಕೆಂಪಾಗಿ ಬರಬೇಕಲ್ಲ. ಓಕೆ ಇದನ್ನು ಈಗ ತೆಗೆದಿಟ್ಕೊಳ್ತೀರಾ? ಹಾಂ, ಇದನ್ನು ತೆಗಿಬೇಕು. ಆಯಿಲ್ ಇರಲಿ, ಖಾಲಿ ಇದು ಮಾತ್ರ. ಓಕೆ ನೀವೆಲ್ಲ ಉಂಟಲ್ಲ ಅಡುಗೆ ಮಾಡಿದ್ರೆ ಉಂಟಲ್ಲ 4 ಗಂಟೆಯಲ್ಲಿ ಆಗ್ತದೆ. ರಬ ಮಾಡ್ತದೆ ನೋಡಿ. ಇನ್ನು ನೀರುಳ್ಳಿ. ಹಾಂ ಈರುಳ್ಳಿ ಹಾಕ್ತಿದ್ದೀರಾ? ಓಕೆ ಈರುಳ್ಳಿ ಸಹ ಕೆಂಪಾಗಬೇಕು. ಹಾಂ ಈರುಳ್ಳಿ ಕೆಂಪಾಗಬೇಕಲ್ಲ. ಮನೆಯಲ್ಲೆಲ್ಲ ವೆಜ್ಜ ಅಥವಾ ನಾನ್ ವೆಜ್ ಈ ಥರ? ಎರಡು ಉಂಟಲ್ಲ. ಇದೆಲ್ಲ ಬೆಳಿಗ್ಗೆ ಕೂಡ ಚೆನ್ನಾಗಿರುತ್ತಲ್ಲ? ಹೌದು, ಸಂಜೆಗೆ ಸಂಜೆ ಟೀಗೆ. ಬೆಳಿಗ್ಗೆ ಮಾಡಿಟ್ರೆ ಸಂಜೆ ಮುಟ್ಟ ತಿನ್ಬೋದು, ಹಾಗೂ ತಗೊಳ್ಬೋದು. ಒಂದು ಈರುಳ್ಳಿ, ಒಂದು ಕೊಬ್ಬರಿಯಲ್ಲಿ ಅರ್ಧದಲ್ಲಿ ಅರ್ಧ. ಹಾಂ ಓಕೆ. ಅರ್ಧದಲ್ಲಿ ಅರ್ಧ. ಚಿಕ್ಕದಾಗಿ ಕಟ್ ಮಾಡಬೇಕು ಅಷ್ಟೇ. ನಿಮಗೆ ಸ್ವೀಟ್ ಇಷ್ಟವ ಖಾರವ? ನಾನು ಅದೇ ಸ್ವೀಟ್ ಜಾಸ್ತಿ ತಿನ್ನೋದು. ಗೋಡಂಬಿ ಎಲ್ಲ ಹಾಕ್ಬೋದು? ಗೋಡಂಬಿ ಎಲ್ಲ ಹಾಕಿಲ್ಲ. ತೆಂಗಿನಕಾಯಿ ಇದು ಹಾಕ್ತೇವಲ್ಲ, ಸಾಕಾಗುತ್ತೆ. ಹೌದು ಅದು ಫ್ಲೇವರ್ ಇದಾಗ್ತದೆ. ಮತ್ತೆ ಈರುಳ್ಳಿ ಫ್ರೈ ಆದಷ್ಟು ಟೇಸ್ಟ್ ಜಾಸ್ತಿ ಅಂತಲ್ಲ? ಹೌದು, ಜಾಸ್ತಿ ಫ್ರೈ ಆದಷ್ಟು ಒಳ್ಳೆಯದು. ಇದು ಒಂದು ಫ್ರೈ ಆಗಲಿಕ್ಕೆ ಮಾತ್ರ
ಯಾವುದು ಈರುಳ್ಳಿ ಅಲ್ಲ? ಹಾಂ, ಮತ್ತೆ 10 ನಿಮಿಷದಲ್ಲಿ ಆಗ್ತದೆ. ಹೌದು, ನಾವು ಬೇಗ ಆಗಬೇಕು ಅಂತೇಳಿ ಫ್ರೈ ಆಗದೆ ಮಾಡಿದರೆ ಟೇಸ್ಟ್ ಚೂರು ಕಮ್ಮಿ ಇಲ್ಲ. ಆಗ್ತದೆ. ಆಲ್ಮೋಸ್ಟ್ ಆಯಿತು, ಇಷ್ಟು ಆಗಬೇಕು. ಬ್ರೌನ್ ಆಗಿ ಕಲರ್ ಬರಬೇಕಲ್ಲ. ಇದರಲ್ಲಿ ಸ್ವಲ್ಪ ತೆಗೆದಿಡುವ, ಹಾಂ ಇದರಲ್ಲಿ ಸ್ವಲ್ಪ ಹಾಕುವ ಅದಕ್ಕೆ. ಹಾಂ ಓಕೆ. ಹಾಂ ನೋಡಿ, ನಿಮ್ಮದು ಪ್ರೊಸೀಜರ್ ಬೇರೆ ಬೇರೆ ರೀತಿಯಲ್ಲಿ ಉಂಟಲ್ಲ. ಈರುಳ್ಳಿಯನ್ನು ಕೂಡ ಸ್ವಲ್ಪ ಅದೇ ಮೇಲೆ ಹಾಕ್ಲಿಕ್ಕೆ ಅದು. ಹಾಂ ಹಿಟ್ಟನ್ನು ಹಾಕೋದು. ಓಕೆ, ಸಿಮ್ಮಲ್ಲಿ ಫುಲ್ ಮಾಡುವ. ಅಲ್ಲ, ಸ್ವಲ್ಪ ದೊಡ್ಡದು ಇಡಿ, ಮತ್ತೆ ಸಿಮ್ಮಲ್ಲಿ ಇಟ್ಟರೆ ಆಯಿತು. ಈಗ ನಾವು ಕಡಿದಿಟ್ಟಂತಹ ಹಿಟ್ಟನ್ನು ಹಾಕೋದಲ್ಲ. ಸ್ವಲ್ಪ ದೊಡ್ಡದಿಡಿ. ಈ ಸೈಡಲ್ಲಿ ಹೀಗೆ ನೊರ ಬರುವಾಗ ಸಿಮ್ ಮಾಡಿ ಬಂದ್ ಮಾಡಿ ಇಡುದು. ಓಕೆ, ಅಂದರೆ ಸ್ವಲ್ಪ ಏನು ಕುದೀತಾ ಬರ್ತದಲ್ಲ ಸೈಡ್, ಆಗ ಸಿಮ್ ಮಾಡಬೇಕು. ಆಗ ಸಿಮ್ ಮಾಡೋದು, ಇಲ್ಲದ್ರೆ ತಳ ಹಿಡಿತದೆ. ತಳ ಹಿಡಿತದಲ್ಲ. ಹೌದು, ಜಾಸ್ತಿ ಹೇಳಿದರೆ ನೀವು ಮತ್ತೆ ಇದಕ್ಕೆ ಈಗ ಸಿಮ್ ಮಾಡಿ. ಈಗ ಬಂತ ನೋಡಿ, ಅಷ್ಟು ಆಗುತ್ತಾ? ಮುಚ್ಚಳ ಗೋಡಂಬಿ ಇದು ಹಾಕಲ್ಲ? ಅದು ಹಾಕ್ತೇನೆ. ಟೇಸ್ಟ್ ಮಾಡುವಾಗ ಹಾಗೆ ಮೇಲ್ಗಡೆ ಸಿಗಿಂತಿಲ್ಲ. ಹಾಂ, ಬಂದ್ ಮಾಡಿ. ನೋಡುವ. ಹಾಂ, ಓಕೆ, ಒಂದು 10 ನಿಮಿಷ ಬೇಕು. ಓಕೆ, ಇದು ಮುಚ್ಚಬೇಕಂತಿಲ್ಲ? ಇಲ್ಲ ಇಲ್ಲ, ವೆಯ್ಟ್ ಇಡ್ಲಿಕ್ಕೆಲ್ಲ ಹೀಗೆ. ಹಾಂ ಓಕೆ, 10 ನಿಮಿಷ ಈಗ ಬಂದರೆ ಸಾಕಾಗಿದೆ ಗೊತ್ತಲ್ಲ. ಇದನ್ನು ಏನು ಉಲ್ಟಾ ಮಾಡಿ ಹಾಕ್ಲಿಕ್ಕುಂಟಾ ಆ ಥರ? ಇಲ್ಲ ಇಲ್ಲ ಇಲ್ಲ. ಓಕೆ, 10 ನಿಮಿಷ ಬೇಯಲಿಲ್ಲ. ಎಸ್ ಮ್ಯಾಮ್, ನೀವು ಈಗ ಕಲ್ತಪ್ಪ ಅಂತ ಈಗ ಹೇಗೂ ಮಾಡ್ತಾ ಇದ್ದೀರಾ? ಬೇರೆ ಯಾವುದೆಲ್ಲ ಮನೆಯಲ್ಲಿ ಸ್ಪೆಷಲ್ ಆಗಿ ಏನಾದರೂ ಮಾಡೋದು ಅಂತ ಹೇಳಿದರೆ ನಿಮ್ಮ ಅಡಿಗೆ ಉಂಟಲ್ಲ, ನಾನು ಅಂದ್ಕೊಂಡೆ ನೀವು ಎಲ್ಲ ನಿಮಗೆ ಗೊತ್ತಿರು ಈಗಿನ ಥರದ ಡಿಶ್ ಕೂಡ ಗೊತ್ತಿರಬೇಕು ಅಂತ ಕಾಣಿಸ್ಕೊಂಡ್ರು. ಮಾಡ್ತೇನೆ ಟೈಮ್ ಇದ್ದರೆ. ಈಗ ಸ್ವಲ್ಪ ಕಡಿಮೆ ಮಾಡೋದು, ಮನೆಯಲ್ಲಿ ಯಾರು ಇರುವುದಿಲ್ಲ, ಮಕ್ಕಳೆಲ್ಲ ಬರುವಾಗ ಸಂಜೆ ಆಗ್ತದೆ. ಇಲ್ಲದ್ರೆ ಏನಾದರೂ ಸ್ಪೆಷಲ್ ಆಗಿ ರೆಡಿ ಮಾಡಿ ಇಡುವಂಥ ಪೋಡಿ ಈ ಥರದಲ್ಲ. ಓಕೆ, ಒಮ್ಮೊಮ್ಮೆ ಕೇಕ್ ಮಾಡ್ತೇನೆ. ಕೇಕ್ ಮಾಡ್ತೀರಾ? ಹಾಂ, ಅದೇ ನೋಡಿ, ಕೇಕೆಲ್ಲ ಈಗ ನಮ್ಮ ಅಮ್ಮನವರೆಲ್ಲ ಕೇಕೆಲ್ಲ ಮಾಡೋದು ತುಂಬ ಅಪರೂಪಕ್ಕೆ. ಬಟ್ ಕೇಕ್ ಸಹ ಕುಕ್ಕರಲ್ಲೇ ಮಾಡಲಿಕ್ಕೆ ಕುಕ್ಕರ್ ಮಾಡಲಿಕ್ಕೆ ಕುಕ್ಕರಲ್ಲಿ ಇರ್ತದೆ, ಕಡಾಯಿ ಇದ್ದರೆ ಕಡಾಯಲ್ಲಿ ಆಗ್ತದೆ. ಓಕೆ, ಬೇಯಿಲ್ಲ ಈಗ. ಓಕೆ, ಆಲ್ಮೋಸ್ಟ್ ಕಲ್ತಪ್ಪ ಅಂತೂ ಬೇಯ್ತಾ ಬಂದಿರ್ಬೋದು ಕಾಣ್ತಾ ಉಂಟಲ್ಲ. 10 ನಿಮಿಷ ಅಂತೂ ಪಕ್ಕ ಕಾದಿದೆ. ನಿಮ್ಗೆ ಹೇಗೆ ಗೊತ್ತಾಗ್ತದೆ ಇದು ಬೇಯ್ತದೆ ಅಂತೇಳಿ? ಪಕ್ಕ 10 ನಿಮಿಷಕ್ಕೆ ನಿಮ್ಮ ಮನೆಯಲ್ಲೆಲ್ಲ ಬಂದಿರುತ್ತೆ ಅಂತ? 10-15 ನಿಮಿಷಕ್ಕೆ ಬೇಯ್ತದಲ್ಲ. ಓಕೆ, ಕಲ್ತಪ್ಪಕ್ಕೆ ಸ್ವಲ್ಪ ಜಾಸ್ತಿ ಬೇಯಬಾರ್ದು, ಕಡಿಮೆ ಕೂಡ ಬೇಯಬಾರ್ದು. ಜಾಸ್ತಿ ಬಂದರೆ ಕರಿ ಆಗ್ತದೆ, ಕಡಿಮೆ ಬಂದರೆ ಬೆಂದಿರಲ್ಲ. ಓಕೆ, ಹಾಗಾದ್ರೆ ನೋಡ್ಕೊಳ್ಳೋಣ. ಹಾಂ, ಬೆಂದಿದ್ದ ನೋಡುವ. ಓಕೆ, ಆಫ್ ಮಾಡೋದಾ ಇದು? ಆಫ್ ಮಾಡಿ. ಎಸ್, ಬೆಂದಿದ ಅಂತ ಈಗ ಹಾಂ, ಹಾಗೆ ಮಾಡಿದರೆ ಬೆಂದಿದ್ದಿಲ್ಲ ಕಣ. ಓಕೆ, ಆಲ್ಮೋಸ್ಟ್ ಬೆಂದಿದಲ್ಲ. ಓಕೆ, ಈಗ ಸ್ವಲ್ಪ ಈಗ ತಣ್ಣಗಾಗಬೇಕಾ? ತಣ್ಣಗಾಗಬೇಕು. ತಣ್ಣಗಾಗಿ ಆಮೇಲೆ ಸೈಡಿಂದ ಏನು ತಗೊಂಡು ಕಟ್ ಮಾಡ್ಕೊಳ್ಳೋದಲ್ಲ. ಓಕೆ, ಬಿಸಿ ಬಿಸಿಯಾದಂಥ ಕಲ್ತಪ್ಪ ರೆಡಿ. ಕಲ್ತಪ್ಪ 2-3 ರೀತಿಯಲ್ಲಿ ಮಾಡ್ತಾರಲ್ಲ. ಈಗ ಮೇಲ್ಗಡೆ ಏನು ಗೆಂಡ ಹಾಕಿ ಇದಕ್ಕೆ ಕನ್ನಡ ತುಳುವಲ್ಲಿ ಹೇಳೋದು ಗೆಂಡದಡ್ಡಿ ಅಂತ. ಗೆಂಡದಡ್ಡಿ, ಅದೇ ಮೇಲ್ಗಡೆ ಮತ್ತೆ ಉಪ್ಪು ಹಾಕಿ ತೆಂಗಿನಕಾಯಿ ಹಾಕಿ ಖಾಲಿ ಚಪ್ಪೆ ಸಾಕ್ತಾರೆ. ಬೆಲ್ಲ ಹಾಕಿ ಮಾಡಿದ್ರೆ ಸಿಹಿ. ಹೌದು ಹೌದು ಹೌದು. ಓಕೆ, ಈಗ ತೆಗಿವ. ಓಕೆ, ಎಸ್, ಕಲ್ತಪ್ಪ ರೆಡಿ. ಇನ್ನೊಂದು ಪ್ಲೇಟ್ ಕೊಡಿ. ಎಷ್ಟು ಐಡಿಯಾದಲ್ಲಿ ನೀವು ತೆಗೆದು ನೋಡಿ ಅಲ್ಲ. ಒಂದು ಮೇಲ್ಗಡೆ ಇನ್ನೊಂದು ಪ್ಲೇಟ್ ಇಟ್ಟು ಹಾಗೆ ಉಲ್ಟಾ ಮಾಡಿ. ಇನ್ನೊಂದು ಪ್ಲೇಟ್ ಬೇಕಾ? ಈಗ ಅದನ್ನು ಉಲ್ಟಾ ಮಾಡಿದರೆ ಆಯಿತು. ಎಸ್, ಕಲ್ತಪ್ಪ ರೆಡಿ. ಕಲ್ತಪ್ಪ ರೆಡಿ ಅಲ್ಲ ನೋಡಿ. ಈಗ ಚೆನ್ನಾಗಿ ಕಾಣ್ತದೆ ನೋಡಿ. ತೆಂಗಿನ ಏನು ಕೊಬ್ಬರಿ ಹಾಕಿ ಹಾಗೆ ಕಟ್ ಮಾಡಿ ಕೊಟ್ಟರೆ, ಈಗ ಖಾಲಿ ನಾನು ನೀವು ಕಟ್ ಮಾಡಿ ಕೊಡಲಿಕ್ಕೆ ಮಾತ್ರ ಕಾಯ್ತಾ ಇದ್ದೇನೆ. ಕಟ್ ಮಾಡಿಕೊಳ್ಳೋದಾ? ಎಸ್, ಕಟ್ ಮಾಡ್ತೇನೆ. ಸಿಹಿಯಾದ ಕಲ್ತಪ್ಪ ರೆಡಿ ಅಲ್ಲ. ನೀವು ಕಟ್ ಮಾಡುವಾಗಲೇ ರಬ ಕಟ್ ಮಾಡಿ ಕೊಟ್ಟು ನೋಡಿ. ಬೆಲ್ಲ ಹಾಕಿದ ಏನು ಪರಿಮಳ ಕೂಡ ಹಾಗೆ ಬರ್ತುಂಟು. ಮತ್ತು ಏನು ಕೊಬ್ಬರಿ ಹಾಕಿದ ಕಾರಣ ಸ್ವೀಟ್ ಅಂತೂ ಗಮ್ಮತ್ತಾಗಿರ್ಬೋದು. ಓಕೆ, ಟೇಸ್ಟ್ ನೋಡೋಲ್ಲ ಅವರಿಗೆ. ಓಕೆ, ಸುಜಾತ ಮ್ಯಾಮ್ ಸಾಕಾಗಿರುವಂತಹ ಸ್ವೀಟ್ ಕಲ್ತಪ್ಪ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕಾಗ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ.
ಕಲ್ತಪ್ಪ ತಯಾರಿಸುವ ವಿಧಾನ. ಮೊದಲಿಗೆ 2 ರಿಂದ 3 ಗಂಟೆಗಳ ಕಾಲ ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ಚಿಟಕಿ ಉಪ್ಪು, ಏಲಕ್ಕಿ, ನೀರು, 1 ಮುಷ್ಟಿ ಕುಚಲಕ್ಕಿ ಅನ್ನ ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ನಂತರ 1 ಕಪ್ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸಿಕೊಳ್ಳಿ. ಆ ನಂತರ ಅರ್ಧ ಚಮಚ ಬೇಕಿಂಗ್ ಸೋಡಾ ಹಾಕಿ ಬೆಲ್ಲದ ನೀರನ್ನು ಹಿಟ್ಟಿಗೆ ಸೇರಿಸಿ ನೀರು ದೋಸೆ ಹಿಟ್ಟಿನ ಹದಕ್ಕೆ ಬೆರೆಸಿಕೊಳ್ಳಿ. ಬಳಿಕ ಸ್ವಲ್ಪ ತುಪ್ಪ ಹಾಗೂ ಎಣ್ಣೆ ಹಾಕಿ ಕೊಬ್ಬರಿ ಚೂರುಗಳನ್ನು ಕಂದು ಬಣ್ಣ ಬರುವವರೆಗೂ ಹುರಿದಿಟ್ಟುಕೊಳ್ಳಿ. ಆ ಬಳಿಕ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ಹಿಟ್ಟನ್ನು ಹುಯ್ದು ಸ್ವಲ್ಪ ಬಿಸಿಯಾದ ನಂತರ ಸಣ್ಣ ಉರಿಯಲ್ಲಿ 10 ನಿಮಿಷ ವಿಸಿಲ್ ಇಡದೆ ಮುಚ್ಚಳ ಮುಚ್ಚಿ ಬೇಯಿಸಿ. ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿ ಸರ್ವ್ ಮಾಡಿ ರುಚಿಕರವಾದ ಕಲ್ತಪ್ಪ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.